ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ನಮ್ಮ ಸುದ್ದಿ ಮತ್ತೆ ಬೀದಿಗೆ ಬಿದ್ದ ಬೀದಿ ಬದಿ ವ್ಯಾಪಾರಿಗಳು. ಇದರ ಬಗ್ಗೆ ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ಇದು ಕಾನೂನು ಬಾಹಿರ ಮತ್ತು ಬಡಬೀದಿ ವ್ಯಾಪಾರಿಗಳ ಮೇಲಿನ ಈ ದಾಳಿಯು ಖಂಡನೀಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ CITU ಆರೋಪಿಸಿದೆ. ನಗರ ಪಾಲಿಕೆಯ ಅಧಿಕಾರಿಗಳು ಬೀದಿ ವ್ಯಾಪಾರದ ನಿಯಮ ಮತ್ತು ಕಾನೂನುಗಳನ್ನು ಪಾಲಿಸುತ್ತಿಲ್ಲ. ನಗರ ಪಾಲಿಕೆಯ ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲ. ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಸ್ತಿತ್ವದಲ್ಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಆಲಿಸಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಕುಂದುಕೊರತೆ ನಿವಾರಣಾ ಸಮಿತಿಯೂ ಇಲ್ಲ. ಮೇಲ್ಮನವಿ ಪ್ರಾಧಿಕಾರವು ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ಕಾರ್ಯಾಚರಣೆ ನಡೆಸಿರುವುದು ಅಧಿಕಾರಿಗಳ ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದು CITU ಟೀಕಿಸಿದೆ. ಸ್ಟೇಟ್ ಬ್ಯಾಂಕ್ ಬಳಿ ಸಂಚಾರಿ ಸಮಸ್ಯೆಗಳಾಗಲಿ ಸಾರ್ವಜನಿಕರ ದೂರು ಇಲ್ಲದಿರುವಾಗ ಅಧಿಕಾರಿಗಳು ದಾಳಿ ನಡೆಸುತ್ತಿರುವುದು ಅನುಮಾನ ಬರುತ್ತಿದೆ. ಕಂಟೋನ್ಮೆಂಟ್ ವಾರ್ಡ್ ಅಲ್ಲಿ ನಿರ್ಮಾಣಗೊಂಡಿರುವ ಬೀದಿ ವ್ಯಾಪಾರ ವಲಯ ಅಸಮರ್ಪಕವಾಗಿದೆ ಮತ್ತು ಅವೈಜ್ಞಾನಿಕವಾಗಿದೆ. ಹತ್ತಿರದ ವಾರ್ಡಿನಲ್ಲಿ ರಸ್ತೆ ಬದಿಯಲ್ಲೇ ವ್ಯಾಪಾರ ನಡೆಯುತ್ತಿರುವುದರಿಂದ ಗ್ರಾಹಕರು ವ್ಯಾಪಾರ ವಲಯದ ಒಳಗೆ ಬಾರದೆ ವ್ಯಾಪಾರ ನಡೆಸಿದ ವ್ಯಾಪಾರಿಗಳು ತೀವ್ರ ನಷ್ಟ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿರುವುದು ಅಮಾನವೀಯ ಕ್ರಮವಾಗಿದೆ. ಹಾಗಾಗಿ ಇಂತಹ ಕಾರ್ಯಾಚರಣೆ ನಿಲ್ಲಿಸಬೇಕು ಎಂದು CITU ಒತ್ತಾಯಿಸಿದೆ. ನಿನ್ನೆ ನಗರದ ಸ್ಟೇಟ್ ಬ್ಯಾಂಕ್ನಲ್ಲಿ ಕಾರ್ಯಾಚರಣೆ ನಡೆದಿದ್ದು ಇಂದು ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ನಗರದ ಲೇಡಿ ಹಿಲ್ನಲ್ಲಿ ಕೂಡ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಈ ಕುರಿತು ಮಾತನಾಡಿದ ಕಂದಾಯ ಇಲಾಖೆಯ ಉಪ ಆಯುಕ್ತರಾದ ಅಕ್ಷತಾ ಅವರು, ಈಗಾಗಲೇ ನಗರದಾದ್ಯಂತ ಬೀದಿ ವ್ಯಾಪಾರಸ್ಥರಿಂದಾಗಿ ಪಾದಾಚಾರಿಗಳಿಗೆ ಮತ್ತು ಸಂಚಾರ ವ್ಯವಸ್ಥೆಗೆ ಅಡ್ಡಿಯಾದ ಕಾರಣದಿಂದ ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಒಂದು ಸುತ್ತಿನ ಎಚ್ಚರಿಕೆ ನೀಡಿದ್ದು, ಆದರೂ ಕೂಡ ಮತ್ತೆ ಅದೇ ಪರಿಸ್ಥಿತಿ ಮುಂದುವರೆದಿದ್ದರಿಂದ ಈ ಕಾರ್ಯಾಚರಣೆ ಅನಿವಾರ್ಯ ಆಗಿದೆ. ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮಂಗಳೂರು ಮಹಾನಗರ ಪಾಲಿಕೆಯ ಸೂಚನೆಯನ್ನು ಪಾಲಿಸಿ ಸಂಚಾರ ವ್ಯವಸ್ಥೆ ಮತ್ತು ಪಾದಾಚಾರಿಗಳಿಗೆ ಅನುವು ಮಾಡಿಕೊಡಬೇಕೆಂದು ವಿನಂತಿಸುತ್ತೇನೆ ಎಂದು ಹೇಳಿದರು. ನಮಸ್ಕಾರ. ನಾವು ನಿನ್ನೆ ತೆರವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಸ್ಟೇಟ್ ಬ್ಯಾಂಕ್ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ಗೂಡಂಗಡಿ ಬೀದಿ ಬದಿ ವ್ಯಾಪಾರಗಳನ್ನು ತೆರವುಗೊಳಿಸ್ತಾ ಇದ್ದೇವೆ. ಈ ಮುಂಚೆನೂ ತೆರವುಗೊಳಿಸುವ ಮುಂಚೆ ಎಲ್ಲರಿಗೂ ನಾವು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ವಿ, ವಾರ್ನಿಂಗ್ಸ್ ಕೊಟ್ಟಿದ್ವಿ, ಓರಲ್ ಯಾದಿ ಕೂಡ ಹೇಳಿದ್ವಿ ಆ್ಯಂಡ್ ಅನೌನ್ಸ್ಮೆಂಟ್ ಕೂಡ ಮಾಡಿಸಿದ್ವಿ, ದಯವಿಟ್ಟು ತೆರವುಗೊಳಿಸಿ ಸಹಕರಿಸಿ ಅಂತೇಳಿ. ಯಾಕಂದರೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಫುಟ್ಪಾತ್ ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆಗಳಾಗ್ತಾ ಇದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ಇವತ್ತು ಲೇಡಿ ಹಿಲ್ ಸುತ್ತಮುತ್ತ ಪ್ರದೇಶಗಳಲ್ಲಿ ತೆರವುಗೊಳಿಸ್ತಿದ್ದೇವೆ. ಕಂಕನಾಡಿ, ದೆರೆಬೈಲ್ ಇದೊಂದು ನಿರಂತರ ಕಾರ್ಯಾಚರಣೆ. ಎಲ್ಲರಲ್ಲೂ ನಾವು ಕೇಳುವುದೇನೆಂದರೆ ಎಲ್ಲರೂ ಸಹಕರಿಸಬೇಕು. ಆಗ ತಾನೇ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಟ್ರಾಫಿಕ್ ಸಮಸ್ಯೆ ಆಗಲಿ ಫುಟ್ಪಾತ್ ಸಮಸ್ಯೆ ಆಗಲಿ ಕ್ಲಿಯರ್ ಮಾಡ್ಬೋದು ಅಂತ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ವಿಜಯ್ ಕುಮಾರ್, ಸಹಾಯಕ ಕಂದಾಯ ಅಧಿಕಾರಿ ಮತ್ತು ಮಂಗಳೂರು ಪಾಲಿಕೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇವಾಗಲೇ ನಾವು ನೋಡಿದ್ವಿ ದೃಶ್ಯದಲ್ಲಿ ಯಾವ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಅಂತ. ಮೊದಲನೇದಾಗಿ ಈ ತೆರವುಗೊಳಿಸೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ, ಅಂದರೆ ಅದರ ಆರೋಗ್ಯ ಇಲಾಖೆಯ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳು ಇಲ್ಲದ್ರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಿತ್ಯದ ಕಾಯಕ ಇದು. ಇದು ನಿನ್ನೆ ತೆರವುಗೊಳಿಸಿದ್ರು, ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ನಾಳೆ ಪುನಃ ಬಂದರೆ ಅದೇ ಬೀದಿ ಬದಿ ವ್ಯಾಪಾರಿಗಳು ಪುನಃ ಅದೇ ಬೀದಿಯಲ್ಲಿ ಇರ್ತಾರೆ. ಇದು ಇಲ್ಲಿನ ವ್ಯವಸ್ಥೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಮಹಾನಗರ ಪಾಲಿಕೆಯು ಅವರಿಗೊಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ
ಅದು ಸುಪ್ರೀಂ ಕೋರ್ಟು ಒಂದು ರಿಟ್ ಪಿಟಿಷನ್ನಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಅದು ದೇಶದ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯವಾಗುವಂಥ ಒಂದು ಜಡ್ಜ್ಮೆಂಟ್. ಯಾಕಂತ ಹೇಳಿದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಬದುಕುವ ಹಕ್ಕಿದೆ ಅಂತೇಳಿ. ಬದುಕುವ ಹಕ್ಕಿದೆ ಎನ್ನುವುದು ಹೌದಾದರೂ ಆದರೆ ಯಾವ ರೀತಿ ಬದುಕಬೇಕು ಅಂತೇಳಿ, ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಬದುಕಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ, ಉಪದ್ರವ ಆಗದ ರೀತಿಯಲ್ಲಿ ಅವರು ಬದುಕಬೇಕು. ಯಾಕಂತ ಹೇಳಿದರೆ ಕನಿಷ್ಠ ಬಂಡವಾಳದಿಂದ ಬೀದಿ ಬದಿಯ ವ್ಯಾಪಾರವನ್ನು ಮಾಡಲಾಗ್ತಾ ಇದೆ. ಕನಿಷ್ಠ ಬಂಡವಾಳ ಸಾಕು, ಒಳ್ಳೆಯ ವ್ಯಾಪಾರ ಆದರೆ ಒಳ್ಳೆಯ ವ್ಯಾಪಾರ ಲಾಭ ಬರುತ್ತದೆ. ಆದ್ದರಿಂದಾಗೆ ಅವರ ಜೀವನ ಮಟ್ಟಕ್ಕೆ ಅದು ಸಾಕಾಗ್ತದೆ ಇಂಥ ಒಂದು ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳಂತ ಹೇಳಿದ ಕೂಡಲೇ ಅವರು ಒಂದು ಅಂಗಡಿಯನ್ನು ಬಾಡಿಗೆಗೆ ಪಡ್ಕೊಂಡು ಅದಕ್ಕೆ ಡೆಪಾಸಿಟ್ ಕಟ್ಟಿಕೊಂಡು ವ್ಯಾಪಾರ ಮಾಡುವಂಥ ಸಾಮರ್ಥ್ಯ ಇಲ್ಲದವರು. ಅವರಿಗೆ ಕೇಂದ್ರ ಸರ್ಕಾರದ ಯೋಜನೆ ಅನ್ವಯ ಅವರಿಗೆ ಸಾಲ ಸೌಲಭ್ಯ ಸಿಗುತ್ತೆ, ಎಲ್ಲವೂ ಇದೆ, ಇಲ್ಲಂತ ಏನಿಲ್ಲ. ಆದರೆ ಇಲ್ಲಿ ಮಂಗಳೂರಿನ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿರುವುದು ಫುಟ್ಪಾತಿನ ಮೇಲೆ. ಫುಟ್ಪಾತ್ ಇರುವುದು ಪಾದಚಾರಿಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಇರುವಂಥದ್ದು. ಅದೇ ಫುಟ್ಪಾತನ್ನು ಬ್ಲಾಕ್ ಮಾಡಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಜ್ವಲಂತ ನಿದರ್ಶನ ನಿಮಗೆ ಎಲ್ಲ ಕಡೆಗಳು ಕಾಣ್ತಾ ಇದೆ. ಆದ್ದರಿಂದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಈ ರೀತಿಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಿಮಗೆ ಒಮ್ಮೆ ನೋಡುವಾಗ ಒಂದು ಬಡವರ ಹೊಟ್ಟೆಗೆ ಅವರು ಹೊಡಿತಾರೆ ಎನ್ನುವಂಥ ಭಾವನೆ ಬರ್ತದೆ. ಹೌದು. ಆದರೆ ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಅವರಿಗೆ ಗುರುತಿನ ಚೀಟಿಯನ್ನು ವಿತರಿಸಿತು. ಅವರಿಗೆ ಒಂದು ಬೀದಿ ಬದಿ ವ್ಯಾಪಾರಿ ವಲಯ ಅಂತ ಮಾಡಿತ್ತು. ಅದಕ್ಕೊಂದು ತಗಡು ಶೀಟ್ ಹಾಕಿ ಅವರಿಗೆ ಅದು ಸಪ್ರೇಟ್ ಅಂಗಡಿ ಮಾಡಿ ಕೊಟ್ಟಿತ್ತು ಕಂಟೋನ್ಮೆಂಟ್ ವಾರ್ಡಲ್ಲಿ. ಅಲ್ಲಿಗೆ ಈ ವ್ಯಾಪಾರಿಗಳು ಹೋಗಲೇ ಇಲ್ಲ. ಓಕೆ. ಅದು ಯಾಕಂತಂದರೆ ರಸ್ತೆಯಿಂದ ಹಿಂಬದಿಗೆ ಇದೆ, ಅಲ್ಲಿಗೆ ಜನ ಬರುವುದಿಲ್ಲ, ಗಿರಾಕಿಗಳು ವ್ಯಾಪಾರ ಆಗೋದಿಲ್ಲ ಅಂತೇಳಿ. ನೀವು ಬೀದಿ ಬದಿಯಿಂದ ನೀವು ಅಲ್ಲಿಗೆ ಹೋದರೆ ಅಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸೆಟ್ ಆದರೆ ಜನರ ಸಹಜವಾಗಿ ಅಲ್ಲಿ ಬರ್ತಾರೆ. ಆ ಕಡೆಗೆ ಇದು ಸಾರ್ವಜನಿಕ ಶೌಚಾಲಯ ಇದೆ, ಅದರ ವಾಸನೆ ಇದೆ, ಅದೆಲ್ಲ ಕಾರಣಗಳಿವೆ, ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನೋ ಅಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ. ಮಳೆ ಬಂದರೆ ನೀರು ಬೀಳ್ತದೆ, ನಮಗೆ ಕುದುರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಆದರೆ ಅದೇ ವ್ಯಾಪಾರಿಗಳು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಯಾರ್ದಾದ್ರೂ ಅಂಗಡಿಯ ಬಾಗಿಲಲ್ಲಿ ರಸ್ತೆ ಬದಿಯಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಯಾವ ಮೂಲಭೂತ ಸೌಕರ್ಯ ಇದೆ ನಿಮಗೆ? ಅಲ್ಲಿ ತಗಡು ಶೀಟ್ ಆದ್ರೆ ಇದೆ, ಇಲ್ಲಿ ತಗಡು ಶೀಟು ಇಲ್ಲ. ಇವರೊಂದು ದೊಡ್ಡ ಅಂಬ್ರೆಲ್ಲ ಹಾಕೊಂಡು ಅದರ ಬುಡದಲ್ಲಿ ಕೂತ್ಕೊಳ್ತಾರೆ. ಅವರ ಮಾರಾಟದ ವಸ್ತುಗಳಿಗೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ತಾರೆ. ಇವರಿಗೊಂದು ಅಂಬ್ರೆಲ್ಲ ಮಳೆ ಮತ್ತು ಬಿಸಿಲಿಗೆ ರಕ್ಷಣೆ ಕೊಡ್ತದೆ. ಆದರೆ ಅಲ್ಲಿ ತಗಡು ಶೀಟಿನ ಒಂದು ಕೋಣೆಯಾಗೆ ಇದೆ, ಅದು ಬೇಡ, ಇದು ಆಗುತ್ತೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅದಕ್ಕಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ಆದರೆ ಇಲ್ಲಿ ಯಾವ ಮೂಲಭೂತ ಸೌಕರ್ಯ ಇದೆ ಇದನ್ನು ಪ್ರಶ್ನೆ ಮಾಡುವಾಗಿಲ್ಲ. ಅಂದರೆ ಯಾಕಂತ ಹೇಳಿದರೆ ನಿಮಗೆ ವಾಸ್ತವ ಏನಂತ ಅರ್ಥ ಆಗಬೇಕು ಅಂತ ಆದರೆ ನೀವು ಅವರದೊಂದು ಸರಿಯಾದ ರೀತಿಯಲ್ಲಿ ಒಂದು ಸಮೀಕ್ಷೆ ಮಾಡಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳು. ಈಗ ಎಷ್ಟೋ ಮಂದಿಗೆ ನೀವು ಗುರುತಿನ ಚೀಟಿ ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಪ್ರಶ್ನೆ ಬೇರೆ. ಯಾರೆಲ್ಲ ದಾಖಲೆ ಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ಅವರು ಗುರುತಿನ ಚೀಟು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ವ್ಯಾಪಾರ ಮಾಡಬೇಕಂತ ಸೂಚಿಸಿದ್ದಾರೆ. ಒಟ್ಟಾರೆ ಗುರುತಿನ ಚೀಟಿ ಕೊಟ್ಟದು ವ್ಯಾಪಾರ ಮಾಡಿ ಅಂತ ಹೇಳಿದ್ದಲ್ಲ. ಲಾಲ್ಬಾಗಲ್ಲಿ ಮಾಡಿ, ಲೇಡಿಯಲ್ಲಿ ಮಾಡಿ, ಹಂಪನಗಟ್ಟೆಯಲ್ಲಿ ಮಾಡಿ, ನಿಮಗೆ ಸ್ಟೇಟ್ ಬ್ಯಾಂಕಲ್ಲಿ ಮಾಡಿ, ರೈಲ್ವೆ ಸ್ಟೇಷನ್ ರೋಡಲ್ಲಿ ಮಾಡಿ, ಈಗ ಕೆಲವು ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅಂತೇಳಿ ಜಾಗ ಗುರುತಿಸಿ ಕೊಟ್ಟಿದ್ದಾರೆ. ಪ್ರತಿ ವಾರ್ಡಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿ ವಲಯ ಮಾಡಬೇಕಂತ ಇದೆ. ಅದಕ್ಕಾಗಿ ಕಾರ್ಪೊರೇಟರ್ಗಳು ಅದನ್ನೆಲ್ಲ ಪ್ರಯತ್ನ ಪಟ್ಟಿದ್ರು. ಆದರೆ ವಲಯ ಮಾಡಿದರೆ ಅಲ್ಲಿಗೆ ವ್ಯಾಪಾರಿಗಳೇ ಬರುವುದಿಲ್ಲ. ಈಗ ಅಷ್ಟೊಂದು ಸುಸಜ್ಜಿತವಾಗಿ ಉರುವ ಮಾರ್ಕೆಟು ಬಿಲ್ಡಿಂಗ್ ಆಗಿದೆ, ಅದರ ಒಳಗೆ ವ್ಯಾಪಾರಿಗಳು ಹೋಗುವುದಿಲ್ಲ, ಬದಲಾಗಿ ಅದರ ಎದುರಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಹೋದರೆ ಬಾಡಿಗೆ ಕೊಡಬೇಕು,
ಇಲ್ಲಿ ಬಾಡಿಗೆ ಕೊಡಲಿಕ್ಕಿಲ್ಲ. ನೀವು ಲಾಭದ ಲೆಕ್ಕಾಚಾರ ನೋಡೋದು. ಆಹಾ. ರಸ್ತೆ ಬದಿಯಲ್ಲಿ ನೀವು ಯಾವುದೇ ರೀತಿಯ ಬಂಡವಾಳ ಇಲ್ಲದೆ ಹಾ, ಬಾಡಿಗೆ ಇಲ್ಲದೆ ನೀವು ವ್ಯಾಪಾರ ಮಾಡ್ತೀರಿ. ಓಕೆ ಓಕೆ ಓಕೆ. ಅದೇ ನೀವು ಅಂಗಡಿಗೆ ಹೋದರೆ ಅಲ್ಲಿಗೆ ಡೆಪಾಸಿಟ್ ಕೊಡಬೇಕು, ಇಂಟೀರಿಯರ್ ಮಾಡಬೇಕು, ಬಾಡಿಗೆ ಕೊಡಬೇಕು. ಅದು ಖರ್ಚು. ನೀವು ಇಲ್ಲಿ ಮಾರಾಟ ಮಾಡೋದು 57 ರೂಪಾಯಿಗೆ, ನೀವು ಅಲ್ಲಿ ಹೋದ್ರು ಮಾರಾಟ ಮಾಡೋದು ಏನು 75 ರೂಪಾಯಿಗೆ ಮಾಡಲ್ಲ, ನೀವು ಅಲ್ಲಿ 57 ರೂಪಾಯಿಗೆ ಮಾಡಬೇಕು. ಅದು ಹೆಚ್ಚುವರಿ ಖರ್ಚು ಬರ್ತದೆ ಅಂತೇಳಿ. ಆದ್ರಿಂದಾಗಿ ಅವ್ರು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಕೂತ್ಕೊಳ್ತೀವಿ ಅಂತಿಲ್ಲ. ಆದರೆ ಇಲ್ಲಿ ಕೂತ್ಕೊಂಡ ಸಮಸ್ಯೆ ಏನಾಗ್ತದೆ, ರಸ್ತೆಯಲ್ಲಿ ಜನ ನಡಿಬೇಕಾದಂಥ ಪರಿಸ್ಥಿತಿ, ಪಾದಚಾರಿ ಮಾರ್ಗ ಇಲ್ಲವೇ ಇಲ್ಲ. ನೀವು ವಾರಕ್ಕೊಮ್ಮೆ, ಈಗ ಸಂಡೆ ಬಜಾರ್ ಅಂತ ಆಗುತ್ತೆ ಟೌನ್ ಹಾಲ್ನ ಹೊರಗಡೆ ಉದ್ದಕ್ಕೆ ಸಂಡೆ ಬಜಾರ್ ಅಂತ ಆಗ್ತದೆ. ಯಾರಾದ್ರೂ ಅದನ್ನು ಅಬ್ಜೆಕ್ಷನ್ ಮಾಡ್ತಾರ? ಇಲ್ಲ. ಎಲ್ಲ ಎಲ್ಲೆಲ್ಲಿಂದ ವ್ಯಾಪಾರಿಗಳು ಬರ್ತಾರೆ, ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅವ್ರು ಸಂಜೆ ಅದು ಆದಿತ್ಯವಾರ ಮಾತ್ರ. ಅವರು ಶನಿವಾರ ರಾತ್ರಿ ಬಂದು ಅವರವರ ಜಾಗವನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ತಾರೆ. ನೀವು ಕಂದಾಯ ಇಲಾಖೆಯಲ್ಲಿ ಡಿಕ್ಲರೇಷನ್ ಕೊಟ್ಟಾಗ ಇದು ನನ್ನ ಜಾಗ, ಇದು ನನ್ನ ಜಾಗ ಅಂತೇಳಿ ಈ ಸಂತೆ ಮಾರ್ಕೆಟಲ್ಲಿ ಹೋಗಿ ಮಾರ್ಕ್ ಮಾಡಿದಾಗ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಆದಿತ್ಯವಾರ ದಿವಸ ವ್ಯಾಪಾರ ಮಾಡ್ತಾರೆ, ಹೋಗ್ತಾರೆ. ಇದು ಹಾಗೆ ಅಲ್ಲಲ್ಲ, ಈ ಬೀದಿ ಬದಿ ವ್ಯಾಪಾರ ನಿತ್ಯ ನಿರಂತರ ಅಲ್ವಾ. ಆದ್ರಿಂದ ಜನರು ತೊಂದರೆ ಅಲ್ಲ. ನಿಮಗೆ ಟೌನ್ ಹಾಲ್ನ ಎದುರುಗಡೆಯಿಂದ ಲೇಡಿ ಕ್ವಶನ್ ನಾವು ಬೌದ್ಧ ಸ್ಟ್ರೀಟ್ ಅಂತ ಏನು ಹೇಳ್ತೇವೆ, ಒಂದು ಸೈಡಲ್ಲಿ ಲಿಂಕಿಂಗ್ ಟವರ್ ಇದೆ. ಲಿಂಕಿಂಗ್ ಟವರಿಗೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಲಿಂಕಿಂಗ್ ಟವರಿಗೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಆ ಪಾರ್ಕಿಂಗ್ ಫೆಸಿಲಿಟಿಗೆ ಇಟ್ಟ ಜಾಗದಲ್ಲಿ ಅವರು ಅಂಗಡಿಗಳನ್ನು ನಿರ್ಮಿಸಿ ಬಾಡಿಗೆ ಕೊಟ್ಟಿದ್ದಾರೆ, ಆಯಿತಾ. ಆದ್ದರಿಂದಾಗಿ ಲಿಂಕಿಂಗ್ ಟವರಿಗೆ ಬರುವಂಥ ಎಲ್ಲ ಗ್ರಾಹಕರ ವಾಹನಗಳನ್ನು ಅದರ ಎದುರುಗಡೆ ರಸ್ತೆಯಲ್ಲಿ ಇರ್ತಾರೆ. ಆದ್ದರಿಂದ ಆ ಸೈಡಿನ ಫುಟ್ಪಾತ್ ಇಲ್ಲ, ಲಿಂಕಿಂಗ್ ಟವರ್ ಬಿಟ್ಟ ಮೇಲೆ ಒಂದು ಹಳೆಯ ಬಿಲ್ಡಿಂಗ್ ಇದೆ, ಸುಖಾನಂದನ ಶಾದೇವರೆಲ್ಲ ಇದೆ, ಅದಕ್ಕೆ ಪಾರ್ಕಿಂಗ್ ಇಲ್ಲ, ಅದು ಹಳೆಯ ಬಿಲ್ಡಿಂಗು. ಅದು ಇನ್ನೂ ಆ ಬಿಲ್ಡಿಂಗನ್ನು ಒಡೆದು ಹೊಸ ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿಗೆ ಆ ವ್ಯವಸ್ಥೆ ಬರ್ಬೋದು. ಅಲ್ಲಿವರೆಗೆ ಆ ಬಿಲ್ಡಿಂಗ್ ಕಂಟಿನ್ಯೂ. ಅಲ್ಲಿ ಆ ಸೈಡಲ್ಲೇ ಪಾರ್ಕಿಂಗ್. ಲೇಡಿ ಕ್ವಶನ್ ಸೈಡಲ್ಲಿ, ಲೇಡಿ ಕ್ವಶನ್ ಪುನರ್ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಲೇಡಿ ಕ್ವಶನ್ ಸೈಡಲ್ಲಿ ಚಂದ ಮಾಡಿ ಫುಟ್ಪಾತ್ ವ್ಯವಸ್ಥೆ ಮಾಡಿದರು. ಇಡೀ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳಿಂದ ತುಂಬಿದೆ. ಜನರಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಬೇರೆ ಕಡೆಯಲ್ಲಿ ಫುಟ್ಪಾತ್ಗಳಿಗೆ ಸ್ಟೇಟ್ ಬ್ಯಾಂಕಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಆದರೆ ರಸ್ತೆ ಅಗಲ ಇದೆ, ರಸ್ತೆಯಲ್ಲಿ ಜನ ಹೋಗ್ತಾರೆ. ಆದರೆ ಇಲ್ಲಿ ಲೇಡಿಗೇಷನ್ ಎದುರು ನಾವು ಫುಟ್ಪಾತಲ್ಲಿ ನಿಮಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ತಲೆಯಿಂದ ಈ ತಲೆವರೆಗೆ ಎಲ್ಲ ರೀತಿಯ ವ್ಯಾಪಾರಗಳು ಇದೆ. ಹಾಗಾದರೆ ಅಂಥದ್ದನ್ನು ತೆರವುಗೊಳಿಸಬೇಕಾ ಬೇಡವಾ? ತೆರವುಗೊಳಿಸಲೇಬೇಕು, ಅನಿವಾರ್ಯ. ಅಲ್ಲಿಂದ ನೀವು ಮಾರ್ಕೆಟ್ ರೋಡು, ಬೌಂತ್ ಸ್ಟ್ರೀಟು, ಈಗ ಮಾರ್ಕೆಟ್ನ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ, ಅದರಿಂದಾಗಿ ಯಾರು ಮಾತಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು 500 ಮಂದಿ ಬೀದಿ ಬದಿ ವ್ಯಾಪಾರಿಗಳು ಕೇವಲ ಆ ರಸ್ತೆಯಲ್ಲಿದ್ದಾರೆ. ಆ ರಸ್ತೆ ನಿಮಗೆ ಅಲ್ಲಿ ವಾಹನವನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಆ ರೂಟಾಗಿ ನೀವು ಕಾಶೆಟ್ಟಿಗೆ ಹೋಗೋದಾದ್ರೆ ನೀವು ವಾಹನವನ್ನು ಕೊಂಡೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಒಂದು ಸೈಡಲ್ಲಿ ವಾಹನ ಪಾರ್ಕಿಂಗ್ ಮಾಡಿದ್ದಾರೆ, ಒಂದು ಸೈಡಲ್ಲಿ ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ. ಅದೇ ರೀತಿ ಮಾರ್ಕೆಟ್ ರೋಡಲ್ಲೂ ಅದೇ ಪರಿಸ್ಥಿತಿ ಇದೆ. ಅದರಿಂದ ಅದನ್ನು ತೆರವುಗೊಳಿಸಬೇಕಾ ಬೇಡವಾ? ತೆರವುಗೊಳಿಸಿದರೆ ಅವರ ಹೊಟ್ಟೆಗೆ ಹೊಡೆಯುವಂಥ ಪ್ರಶ್ನೆ ಬರ್ತದೆ. ಅದೇ ವ್ಯಾಪಾರಿಗಳನ್ನು ನೀವು ಎಲ್ಲವನ್ನು ಅಲ್ಲಿಂದ ತೆರವುಗೊಳಿಸಿ ನೀವು ಅಲ್ಲಿ ನಿಮ್ಮ ವ್ಯಾಪಾರಿ ವಲಯ ಮಾಡಿದ್ದೇವೆ ಕಂಟೋನ್ಮೆಂಟ್ ವಾರ್ಡಲ್ಲಿ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ಹೋಗುವುದಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಯಾವ ಮೂಲಭೂತ ಸೌಕರ್ಯ ಇದೆ? ಇಲ್ಲಿ ರಸ್ತೆ ಬದಿಯಲ್ಲಿ ಯಾವ ಮೂಲಭೂತ ಸೌಕರ್ಯ ಇದೆ? ಅವರಿಗೆ ಇಲ್ಲ. ಆ ವ್ಯಾಪಾರದಿಂದಾಗಿ ಅಲ್ಲಿ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ಮಾಡುವವರು ಇದ್ದಾರೆ, ಅವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ CIT ಅವರು ನಾವು ಕಂಟೋನ್ಮೆಂಟ್ ವಾರ್ಡ್ಗೆ ಹೋಗಲ್ಲ, ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡ್ತೀವಿ ಅಂತ ಹೇಳೋದ? ಅದು ಅವ್ರು ಬೇಡ ಅಂತ ಹೇಳ್ತಿದ್ದಾರಲ್ವ ನಮ್ಗೆ ಇವಾಗ CIT ಅವರು, ವ್ಯಾಪಾರಸ್ಥರು. ನೋಡಿ, ವ್ಯಾಪಾರಸ್ಥರು ಹೇಳುವುದು ಏನಂತ ಹೇಳಿದರೆ, ಯಾಕಂದ್ರೆ ಅವರು CITU ಅಂತ ಒಂದು ಸಂಘಟನೆ ಅಡಿಯಲ್ಲಿ ಸಂಘಟಿತರಾಗಿದೆ. ಅವರ ಪರವಾಗಿ ಸುಪ್ರೀಂ ಕೋರ್ಟ್ ಅವರಿಗೆ ಕಾನೂನು ಹೋರಾಟ ಮಾಡಿದ್ದು CITU ಸಂಘಟನೆ. ಸುನಿಲ್ ಕುಮಾರ್ ಬಜಾಲ್ ಇರ್ಬೋದು, BK ಇಮ್ತಿಯಾಜ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು, ಮುನೀರ್ ಕಟ್ಟಿಪಳ್ಳ, ಇವರೆಲ್ಲ ಸೇರಿಕೊಂಡು ಅದನ್ನು ಹೋರಾಟವನ್ನು ಮಾಡಿದವರೇ. ಆದ್ದರಿಂದ ಸುಪ್ರೀಂ ಕೋರ್ಟಲ್ಲಿ ಅಂತ ಒಂದು ರೂಲಿಂಗ್ ಬಂದಿರೋದು, ಆದೇಶ ಬಂದಿರೋದು.
ಸುಪ್ರೀಂ ಕೋರ್ಟ್ ಆದೇಶ ಅಂತ ಮೇಲೆ ಅದು ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ, ಮಂಗಳೂರು ಮಹಾನಗರ ಪಾಲಿಕೆಗೂ ಅನ್ವಯ ಆಗುತ್ತೆ. ಆದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಅವರಿಗೆ ಗುರುತಿನ ಚೀಟಿಯನ್ನು ವಿತರಿಸುವುದು ಮತ್ತು ಅವರಿಗೆ ವ್ಯಾಪಾರಿ ವಲಯವನ್ನು ಮಾಡಬೇಕಂತೇಳಿ ಇದ್ದದ್ದು. ಆದ್ದರಿಂದಾಗಿ ಅವರು ಕಂಟೋನ್ಮೆಂಟ್ ವಾರ್ಡಿನಲ್ಲೇ ವ್ಯಾಪಾರಿ ವಲಯವನ್ನು ಮಾಡಿದ್ದು. ಇದೆ ಒಂದು ಲೆಕ್ಕದಲ್ಲಿ ಇಟ್ ಇಸ್ ಎ ಆರ್ಟ್ ಆಫ್ ದ ಸಿಟಿ. ಆ ಕಡೆಯಿಂದ ನಿಮಗೆ ಟೆಂಪೋ ಸ್ಟ್ಯಾಂಡ್ನ ಪಕ್ಕದಲ್ಲಿ ಇದು ವ್ಯಾಪಾರಿ ವಲಯ ಮಾಡಿದ್ದಾರೆ. ಅದರ ಆ ಕಡೆಗೆ ನಿಮಗೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಬರುತ್ತೆ, ಎದುರುಗಡೆಗೆ ಲಿಟಿಗೇಷನ್ ಹಾಸ್ಪಿಟ್ಲ್ ಬರ್ತದೆ. ಇದೆ ಅಲ್ಲಿ ಒಳ್ಳೆಯ ಜಾಗ. ಅದು ಅಲ್ಲಿಗೆ ಹೋಗೋದಿಲ್ಲ ಯಾಕಂತ ಹೇಳಿದರೆ, ರಾಜ ರಸ್ತೆ ಅಂತ ಏನು ನಾವು ಹೇಳ್ತೇವೆ, ಕ್ಲಾಕ್ ಟವರ್ನಿಂದ ರಾಯಟರ್ ಸರ್ಕಲ್ಗೆ ಹೋಗುವಂತಹ ರಾಜ ರಸ್ತೆ ಏನಿದೆ, ಆ ರಾಜ ರಸ್ತೆಗೆ ಅದು ಸ್ವಲ್ಪ ಮರೆಯಾಗಿ ಇದೆ. ಅಲ್ಲೊಂದು ಮರ ಇದೆ, ಅದೆಲ್ಲ ಇದೆ. ಇದ್ದಿದ್ದಾಗ ಅದು ಗೊತ್ತಾಗೋದಿಲ್ಲ, ಹೊಸಬ್ರಿಗೆ ಅದು ಗೊತ್ತಾಗೋದಿಲ್ಲ. ಆದ್ದರಿಂದ ಇವರಿಗೆ ವ್ಯಾಪಾರಸ್ಥರು ಏನು ಹೇಳೋದು ಅಂತ ಹೇಳಿದರೆ, ಗಿರಾಕಿಗಳು ಬರುವುದಿಲ್ಲ ಅಂತ. ಅದು ಸಹಜವೂ ಹೌದು, ಅಲ್ಲಂತ ಹೇಳೋದಿಲ್ಲ. ಆದರೆ ಅಲ್ಲಿಗೆ ಹೋಗಿ ಬರುವಂಥ ಅಡೆತಡೆಗಳನ್ನೆಲ್ಲ ನೀವು ನಿವಾರಿಸಿದರೆ, ಅಲ್ಲೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ, ಅಲ್ಲೇ ಅವರು ವ್ಯಾಪಾರ ಮಾಡೋದಾದರೆ, ರಸ್ತೆ ಬದಿಯಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಾರೆ, ಸಾಮಾನ್ಯವಾಗಿ ರಸ್ತೆ ಬದಿಯ ವ್ಯಾಪಾರಗಳು ಅಂತ ಹೇಳಿದರೆ ಅದು ನಿಂತ ನೀರಲ್ಲ ಅಂತ ಹೇಳ್ತೇವೆ ನಾವು. ಅದಕ್ಕೆ ಬ್ರ್ಯಾಂಡೆಡ್ ಇಲ್ಲ, ಅವರದ್ದೇ ಒಂದು ಬ್ರ್ಯಾಂಡ್, ಹಾಗೆ ರೇಟು ಕಡಿಮೆ. ಆದ್ದರಿಂದ ಅದಕ್ಕಾಗಿಯೇ ಗಿರಾಕಿಗಳಿದ್ದಾರೆ. ಅಂಥವರನ್ನೇ ಗುರಿಯಾಗಿಸಿಕೊಂಡು ರಸ್ತೆ ಬದಿಯ ವ್ಯಾಪಾರಗಳು ಇರೋದು. ಅದು ನಿಮಗೆ ವಾಚ್ ಮಾರುವುದು ಇರ್ಬೋದು, ವಾಚಿಗೆ ಬಫಿಂಗ್ ಮಾಡುವವರು ಇರ್ಬೋದು, ಶೂ ಚಪ್ಪಲ್ ಮಾರಾಟ ಇರ್ಬೋದು, ಚಿಕ್ಕ ಕ್ಯಾಂಟೀನ್ ಆಗಿರ್ಬೋದು, ಬಟ್ಟೆ ಬರೆಗಳನ್ನು ಮಾರಾಟ ಮಾಡೋದಿರ್ಬೋದು, ಎಲ್ಲ ರೀತಿಯ ವಸ್ತುಗಳಿಗೂ ಅದು ಇಟ್ ಇಸ್ ನಾಟ್ ಎ ಬ್ರ್ಯಾಂಡೆಡ್. ಅದನ್ನು ಅಲ್ಲಿಂದ ತಗೊಂಡೋದ್ರೆ ಅದರ ವ್ಯಾರಂಟಿಯು ಮುಗೀತು, ಗ್ಯಾರಂಟಿಯು ಮುಗೀತು. ಅಂಥ ವಸ್ತುಗಳೇ ಇರೋದು. ಹಾಗೆ ಅಂಥ ವಸ್ತುಗಳಿಗಾಗಿಯೇ ಗಿರಾಕಿಗಳಿದ್ದಾರೆ. ಆದ್ದರಿಂದ ಆ ಗಿರಾಕಿಗಳಿಗೆ ಅನುಗುಣವಾಗಿ ಅವರ ವ್ಯಾಪಾರ ಇರೋದು. ಆದ್ದರಿಂದಾಗಿ ಅವರು ಅಲ್ಲಿ ರಸ್ತೆ ಬದಿಯಲ್ಲಿ ಬಿಡ್ತಾರೆ. ಆದರೆ ಅದರಲ್ಲಿ ತೊಂದರೆ ಯಾರಿಗೆಲ್ಲ ಬರ್ತದೆ ನೋಡಿ. ತೊಂದರೆ ಕೇವಲ ಪಾದಚಾರಿಗಳಿಗೆ ಮಾತ್ರ ತೊಂದರೆ ಅಲ್ಲ. ಆ ರಸ್ತೆ ಉದ್ದಕ್ಕೂ ಅಂಗಡಿ ಮಳಿಗೆಗಳಿವೆ. ನೀವೊಂದು ಬಟ್ಟೆ ಅಂಗಡಿಯ ಬಾಗಿಲಲ್ಲಿ ನೀವು ಫುಟ್ಪಾತಲ್ಲಿ ವ್ಯಾಪಾರ ಮಾಡಿದರೆ ಅದು ಸಹ ಅದೇ ಬಟ್ಟೆಯದ್ದು, ಅದೇ ಬಟ್ಟೆ ವ್ಯಾಪಾರ ಮಾಡೋದು ಇವನು. ಆ ಕಡೆ ಬ್ರ್ಯಾಂಡೆಡ್ ಬಟ್ಟೆಗಳ ಮಳಿಗೆ ಇದೆ, ಇವ ಫುಟ್ಪಾತಲ್ಲಿ ಅದೇ ವ್ಯಾಪಾರ ಮಾಡೋದು. ಅವ ಆ ಅಂಗಡಿಗೆ ಬಾಡಿಗೆ ಕೊಟ್ಟು, ಡೆಪಾಸಿಟ್ ಕೊಟ್ಟು, ಸ್ಟಾಕ್ ತಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾರಾಟ ಮಾಡುವವನು. ಇವ ಏನಿಲ್ಲ, ಸಪ್ಲೈ ಆಗುತ್ತೆ, ಮಾರ್ತಾನೆ, ಹೋಗ್ತಾನೆ. ಇವನಿಗೆ ಯಾವ ಅವ ಟ್ಯಾಕ್ಸ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವರ್ಷ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು, ಎಲ್ಲವೂ ಮಾಡಬೇಕು. ಇವನಿಗೆ ಅದು ಯಾವುದೂ ಇಲ್ಲ. ಆದ್ದರಿಂದಾಗಿ ಜನರ ಕಂಪ್ಲೇಂಟ್ಸ್ಗಳು ಬರುವುದು ಮತ್ತು ಈ ಅಂಗಡಿಗಳ ಕಂಪ್ಲೇಂಟ್ಸ್ ಬರುವುದು. ನೀವು ಅಂಗಡಿಗಳ ಕಂಪ್ಲೇಂಟ್ಸ್ಗಳು ಬರ್ತದೆ. ಆದ್ದರಿಂದ ಮಹಾನಗರ ಪಾಲಿಕೆಯವರು ಇಂಥ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಹಿಂದೆ ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲ್ ಇರಲಿಲ್ಲ, ಇತ್ತು. ಈಗ ಕೌನ್ಸಿಲ್ ಇಲ್ಲ, ಯಾಕಂದರೆ ಟೈಮ್ ಆಗಿದೆ, ಇನ್ನು ಚುನಾವಣೆ ಆಗಬೇಕಷ್ಟೇ. ಕೌನ್ಸಿಲ್ ಇದ್ದ ಸಂದರ್ಭದಲ್ಲಿ ಕೌನ್ಸಿಲಲ್ಲೂ ಈ ವಿಚಾರದಲ್ಲಿ ಗಲಾಟೆ ಆಗ್ತಿತ್ತು. ಯಾಕಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆ 60 ವಾರ್ಡುಗಳಲ್ಲೂ ಈ ಸಮಸ್ಯೆ ಇಲ್ಲ. ಈ ಸಮಸ್ಯೆಗಳಿರುವುದು ಕೆಲವು ವಾರ್ಡ್ಗಳಲ್ಲಿ. ನಮ್ಮ ಕಂಟೋನ್ಮೆಂಟ್ ವಾರ್ಡಲ್ಲಿ ಈ ಸಮಸ್ಯೆ ಇದೆ, ಈಚೆಯಿಂದ ಬಂದರ್ ವಾರ್ಡಲ್ಲಿ ಸಮಸ್ಯೆ ಇದೆ, ಈಚೆಯಿಂದ ಕುದ್ರೋಳಿ ವಾರ್ಡಲ್ಲಿ ಸಮಸ್ಯೆ ಇದೆ, ಸೆಂಟ್ರಲ್ ವಾರ್ಡಲ್ಲಿ ಸಮಸ್ಯೆ ಇದೆ. ಇದೇ ಕಾರ್ ಸ್ಟ್ರೀಟಲ್ಲಿ ಈ ಸಮಸ್ಯೆ ಇತ್ತು. ಕಾರ್ ಸ್ಟ್ರೀಟ್ ಯಾವಾಗ ರೋಡ್ ಅಗಲಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಯಿತಾ, ಅದ ನಂತರ ಆ ಸಮಸ್ಯೆ ಮುಗಿಯಿತು. ಇಲ್ಲ, ಅಲ್ಲಿಯೂ ಈ ಸಮಸ್ಯೆ ಇದ್ದದ್ದೇ. ಈಗಲೂ ಸಂಜೆ ವೇಳೆಗೆ ಒಮ್ಮೊಮ್ಮೆ ಕೆಲವರು ಹೂವು ಅವು ಅಂತ ಹಣ್ಣು ಹಂಪಲು ಇಂಥದ್ದನ್ನು ಮಾರಾಟ ಮಾಡುವವರು ಬರ್ತಾರೆ, ಬರುವುದಿಲ್ಲ ಅಂತ ಇಲ್ಲ. ಆದರೆ ಆ ಸಮಸ್ಯೆ ಹಿಂದೆ ಇದ್ದದ್ದು ಸಮಸ್ಯೆಗಿಂತ ಅಂತ ಸಮಸ್ಯೆ ಈಗ ಇಲ್ಲ. ಮೊದಲು ಕಾರ್ ಸ್ಟ್ರೀಟ್ ಅಂದರೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಈಗಿನ ಕಾರ್ ಸ್ಟ್ರೀಟಿಗೂ ಹಿಂದಿನ ಕಾರ್ ಸ್ಟ್ರೀಟನ್ನು ನೋಡುವಾಗ ನೀವು ನಂಬಲಿಕ್ಕಿಲ್ಲ ಕಾರ್ ಸ್ಟ್ರೀಟ್ ಇಷ್ಟು ಅಗಲಾಗಿದೆ ಅಂತ. ಆ ರೀತಿಯ ಬದಲಾವಣೆಗಳು ಆಗಿದೆ. ಈಗ ಹಂಪನಗಟ್ಟೆಯ ಹಳೆ ಬಸ್ ನಿಲ್ದಾಣದಲ್ಲಿ ಅಲ್ಲಿ ಮಲ್ಟಿ ಸ್ಟೋರ್
ಪಾರ್ಕಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅಲ್ಲಿ ಅಲ್ಲಿಂದ ಆ ಕೇಸರಾವ ರಸ್ತೆಯಿಂದ ಬಲಮಠ ರಸ್ತೆಗೆ ಹೋಗುವಂಥ ದಾರಿಗಳಲ್ಲಿ ಅಲ್ಲಿ ಎಲ್ಲ ಈ ಬೀದಿ ಬದಿ ವ್ಯಾಪಾರಿಗಳೇ ತುಂಬಿಕೊಂಡಿದ್ದಾರೆ. ಆ ಕಡೆ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ ಯಾವ ಅಂಗಡಿ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಜಾಪ್ ಹಾಕಿ ಮಾಡಿ ಇಟ್ಟಿದ್ದಾರೆ. ಅದು ಕಾಣುವುದಿಲ್ಲ ಅಲ್ಲಿ ಯಾವ ಅಂಗಡಿ ಇದೆ ಅಂತೇಳಿ. ಅಲ್ಲಿ ಯಾವ ಅಂಗಡಿ ಇದೆ ಅಂತ ಗೊತ್ತಿದ್ದವರು ಮಾತ್ರ ಅಲ್ಲಿಗೆ ಹೋಗಬೇಕು. ಇಂಥ ಪರಿಸ್ಥಿತಿ ಅಲ್ಲಿ ಇದೆ. ನಿಮಗೆ ಟಾಗೂರ್ ಪಾರ್ಕಲ್ಲಿ ಮೊದಲು ಆ ಸಮಸ್ಯೆ ಇತ್ತು, ಈಗ ಅದು ಒಂದು ಸೈಡಿಗೆ ಹೋಗಿದೆ. ಮತ್ತು ಅದು ಸಹ ಕೆಲವೊಂದು ಸಮಯ ಆ ಸಮಸ್ಯೆ ಇಲ್ಲ. ಜ್ಯೋತಿಯಲ್ಲಿ ಈ ಸಮಸ್ಯೆ ಇಲ್ಲ. ಕಂಕನಾಡಿಯಲ್ಲಿ ಈ ಸಮಸ್ಯೆ ಇದೆ. ಕಂಕನಾಡಿಯಲ್ಲಿ ಮಾರ್ಕೆಟ್ ಬಿಲ್ಡಿಂಗ್ ಇದೆ. ಮಾರ್ಕೆಟ್ ಬಿಲ್ಡಿಂಗ್ ಇದ್ದು ರಸ್ತೆ ಬದಿಯಲ್ಲಿ ಮಾರಾಟ ಇದೆ. ನಿನ್ನೆ ಕಂಕನಾಡಿಯಲ್ಲಿ ಸಹ ಕಾರ್ಯಾಚರಣೆ ನಡೆಸಿದ್ರು ಅಂತ ಕಾಣ್ತದೆ. ನಿಮಗೆ ಎಲ್ಲಿವರೆಗೆ ಅಂತೇಳಿ ಈಗ ಮೊನ್ನೆ ಪಡಿಯಲ್ಲಿ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಉದ್ಘಾಟನೆ ಆಯಿತು. ಮುಖ್ಯಮಂತ್ರಿಗಳೆಲ್ಲ ಅದರ ಬಜಾಲಿಗೆ ಹೋಗುವ ರೋಡಲ್ಲಿ ಆ ಬಿಲ್ಡಿಂಗಿನ ಅಪೋಸಿಟ್ ಸೈಡಲ್ಲಿ ಉದ್ದಕ್ಕೂ ಬೀದಿ ಬದಿ ವ್ಯಾಪಾರಿಗಳಿದ್ದರು. ಒಂದು 10-12 ಮಂದಿಯನ್ನು ಇದ್ದರು. ಅವರನ್ನೆಲ್ಲ ಮೊನ್ನೆ ಕಳಿಸಿದ್ರು. ಇನ್ನು ಅಲ್ಲಿ ಅವರಿಗೆ ಅವಕಾಶ ಕೊಡೋದಿಲ್ಲ, ಯಾಕಂದರೆ ಎದುರಿಗೆ ಡಿ ಸಿ ಆಫೀಸು. ಅದರಲ್ಲಿ ಕೆಲವರು ಹೆದ್ದಾರಿಯ ಪಕ್ಕದಲ್ಲೇ ಈಗ ಟೆಂಟ್ ಹಾಕಿದ್ದಾರೆ. ಅಲ್ಲಿ ಒಬ್ಬ ಅಂತೂ ಫುಲ್ ಪ್ಲೆಜ್ಡ್ ಒಂದು ಅಂಗಡಿಯನ್ನೇ ಮಾಡ್ಕೊಂಡಿದ್ದಾರೆ. ಅದು ಹೆದ್ದಾರಿ ಪಕ್ಕ. ಹೆದ್ದಾರಿ ಈಗ ಪಟೇಲಿಂದ ನಂತೂರಿಗೆ ಆ ರೋಡವರೆಗೆ ಹೋಗುವುದರಿಂದ ಇದು ಹೆದ್ದಾರಿ ಇಲ್ಲ, ಅದೇ ಅದರ ಪಕ್ಕದಲ್ಲಿ. ಹಾಗೆ ಅದನ್ನು ಈಗಲೇ ತೆಗೆಯದಿದ್ದರೆ ಅದು ಮತ್ತೆ ಪರ್ಮನೆಂಟ್. ಈಗಲೇ ಮಹಾನಗರ ಪಾಲಿಕೆಯವರು ಅದನ್ನು ತೆಗೆಯದಿದ್ದರೆ ಪರ್ಮನೆಂಟು. ಕಳೆದ ಬಾರಿಯೂ ಅದೇ ರೀತಿ ಆಗಿತ್ತು. ಒಬ್ಬರು ಅಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡ್ತಾಯಿದ್ರು. ಅವರು ಬೇರೆ ಬೇರೆ ರೀತಿಯ ಸುತ್ತುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಾಗ ಅಲ್ಲ ಕಾರ್ಪೊರೇಟ್ರು ಅಬ್ಜೆಕ್ಷನ್ ಮಾಡಿದರು. ಅದಕ್ಕೆ ಕಾರ್ಪೊರೇಟ್ರು ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅದು ಭಾರಿ ದೊಡ್ಡ ಇಶ್ಯೂ ಆಯಿತು. ಈ ರೀತಿಯೆಲ್ಲ ಮಾಡ್ತಾರೆ. ನಿಮಗೆ ಯಾಕಂತ ಹೇಳಿದರೆ ಈ ಇದಿದೆ, ಯಾವುದು ಜಿರಳೆ ಇದೆ ನಿಮಗೆ, ಜಿರಳೆಯ ಮೀಸೆ ಪೊಗ್ಗನೆಡ ಮಾತ್ರ ಅಂತ ಹೇಳಿ ಇದು ಬೀದಿ ಬದಿ ವ್ಯಾಪಾರಿಗಳೇ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತದೆ. ಖಾಲಿ ಮೀಸೆ ನುಗ್ಗಿದ್ರೆ ಸಾಕು, ಇಡೀ ದೇಹ ಹೋಗ್ತದೆ ಅಂತೇಳಿ. ಅದು ಯಾಕಂತ ಹೇಳಿದರೆ ಎಕ್ಕಲೆ ಮೀಸೆ ಇರೋದು ಉಲ್ಟಾ, ಈಗ ಇರುವುದಿಲ್ಲ, ಈಗ ಇರುವುದು ಉಲ್ಟಾ. ಆದ್ರಿಂದ ಅಷ್ಟು ಜಾಗ ಅದು ತಿದ್ದುಕೊಂಡು ಹೋಗ್ತದೆ. ಇದು ಗಾದೆ ಮಾತನ ಅರ್ಥ. ಆದ್ರಿಂದಾಗಿ ಜಿರಳೆ ಕಥೆ ಆಗಿದೆ ಇವ್ರದ್ದು. ಅದಕ್ಕಾಗಿ ಮಹಾನಗರ ಪಾಲಿಕೆಯವರು ಯಾವಾಗ ಬೇಲಿಂದ ಬೇರೆಗೆ ಕಂಪ್ಲೇಂಟ್ಸ್ಗಳು ಬರ್ತದೆ, ಆಗ ಒಂದು ತೋರಿಕೆಗೆ ಇಂತಹ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಅವ್ರದ್ದು ತಪ್ಪಿದೆ. ನೀವು ಅದ ಕಾರ್ಯಾಚರಣೆ ಮಾಡ್ತೀರಲ್ಲ, ನೀವು ಅವರಿಗೆ 10,000 ರೂಪಾಯಿ 25,000 ರೂಪಾಯಿ ಫೈನ್ ಹಾಕಿ, ಅವರಿಗೆ ಫೈನ್ ಹಾಕಿ, ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡಿ, ಯಾರ್ದು ಅದು ಅವರ ದಾಖಲೆಗಳನ್ನು ತಗೊಳ್ಳಿ, ಅವರ ದಾಖಲೆಗಳು. ಮತ್ತು ಬೇರೆ ದಾಖಲೆ ಇಲ್ಲ ಅವ್ರ ಹತ್ರ, ಬೇರೆ ದಾಖಲೆ ಇಲ್ಲ. ಅವರ ಆಧಾರ್ ಕಾರ್ಡು ಅವರ ದಾಖಲೆ ತಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡಿ, ಫೈನ್ ಹಾಕಿ. ಒಂದು 25,000 50,000 ಫೈನ್ ಹಾಕಿ ಅಂತೆ. ಅವರು ಮತ್ತೆ ಬಂದು ಅಲ್ಲಿ ವ್ಯಾಪಾರ ಮಾಡೋದಿಲ್ಲ. ಇದು ಏನಿಲ್ಲ, ಈಗ ದಾಳಿ ಮಾಡಿದ್ರು, ಅದನ್ನೆಲ್ಲ ಎತ್ಕೊಂಡು ಹೋದ್ರಲ್ಲ, ಅವರು ಆಚೆಯಿಂದ ಹೋಗಿ ಗುಜರಿಯಲ್ಲಿ ಅದೇ ಸಾಮಾನುಗಳನ್ನು ತಂದು ಅಲ್ಲಿ ಇಡ್ತಾರೆ. ಇಲ್ಲಿ ಮತ್ತೊಂದು ಮಾಫಿಯಾ ಇದೆ, ಇಲ್ಲಿ ಮತ್ತೊಂದು ಮಾಫಿಯಾ ಇದೆ. ಇಲ್ಲ ಇಲ್ಲಿ ಇಲ್ಲದ ಈ ಬೀದಿ ಬದಿ ವ್ಯಾಪಾರಿ ವಲಯದಲ್ಲಿ ಇರುವಂತಹ ಮಾಫಿಯಾಗಳ ಸಂಖ್ಯೆಯೇ ಬೇರೆ. ಏನು ಸರ್ ಅದು ಮಾಫಿಯಾ? ಅದು ಏನಂತ ಹೇಳಿದರೆ, ಈಗ ಅಲ್ಲಿ ವ್ಯಾಪಾರ ಮಾಡ್ತಾನಲ್ಲ ಅವ ಆ ಜಾಗಕ್ಕೆ ಒಬ್ಬನಿಗೆ ಬಾಡಿಗೆ ಕೊಡ್ತಾನೆ, ಗೊತ್ತಾ? ಜಾಗ ಯಾರ್ದು? ಫುಟ್ಪಾತು. ಅಲ್ಲಿ ಅವ ಕೂತ್ಕೊಳ್ಳಿಕ್ಕೆ ಅವ ಒಬ್ಬರಿಗೆ ದಿವಸಕ್ಕೆ 100 ರೂಪಾಯಿ 200 ರೂಪಾಯಿ ಕೊಡಬೇಕು. ಯಾಕಂದರೆ ಹಿಂದೆ ಅವ ಕೂತ್ಕೊಳ್ತಾ ಇದ್ದ ಅಲ್ಲಿ, ಅವ ಇವನಿಗೆ ಬಿಟ್ಟು ಕೊಟ್ಟಿರೋದು, ಅವನಿಗೆ ದಿವಸಕ್ಕೆ 200 ಕೊಡಬೇಕು. ಆಯಿತಾ? ಇದು ಯಾರದ್ದು ದುಡ್ಡು? ಎಲ್ಲಮ್ಮನ ಜಾತ್ರೆ ಅಂತೇಳಿ ಈ ಸಿಯಾಳ ಮಾರುವವರಿದ್ದಾರೆ ನಿಮಗೆ, ಗಾಡಿಯಲ್ಲಿ ತಳ್ಕೊಂಡು ಸಿಯಾಳ ಮಾರುವವರಿದ್ದಾರೆ. ಆ ಗಾಡಿಗೆ ಒಬ್ಬನಿಗೆ 10 ಗಾಡಿ 20 ಗಾಡಿ ಇದ್ದವನಿದ್ದಾರೆ ಮಂಗಳೂರಲ್ಲಿ. ಅವ ಗಾಡಿ ಅವಂದು, ಅವನಿಗೆ ದಿವಸಕ್ಕೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿಯನ್ನು ಬಾಡಿಗೆ. ಈ ರೀತಿ ಮಾಡುವವರು ಇದ್ದಾರೆ.
ಈ ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ನ ಸುತ್ತಮುತ್ತ ಗಾಡಿಯಲ್ಲಿ ಇಟ್ಟುಕೊಂಡು ಈ ಹಣ್ಣು ಹಂಪಲುಗಳನ್ನು ತರಕಾರಿಗಳನ್ನು ಇದನ್ನೆಲ್ಲ ಮಾರಾಟ ಮಾಡೋರು. ಆ ಎಲ್ಲ ಗಾಡಿಗಳು ಒಬ್ಬಂದು ಹೆಚ್ಚಿನ ಅಂಶ, ಇಲ್ಲಾಂದರೆ ಇಬ್ಬರದ್ದು. ಒಂದು ಒಬ್ಬಂದು ಇಲ್ಲಾಂದರೆ ಇಬ್ಬರದ್ದು. ಅವರು ಬೆಳಿಗ್ಗೆ ಹೋಗಿ ತರ್ತಾರೆ, ಅಲ್ಲಿ ಇಡ್ತಾರೆ, ವ್ಯಾಪಾರ ಮಾಡ್ತಾರೆ, ಸಂಜೆ ಕೊಂಡೋಗಿ ಅವು ಎಲ್ಲಿ ಇಡಬೇಕಂತ ಹೇಳ್ತಾನೆ ಅಲ್ಲಿ ಇಡ್ತಾರೆ, ಅವನಿಗೆ ಆವತ್ತಿನ ಬಾಡಿಗೆ ಕೊಟ್ಟು ಹೋಗ್ತಾರೆ. ಇದು ಒಂದು ಮಾಫಿಯಾ, ಇದು ಒಂದು ಮಾಫಿಯಾ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಹತ್ರ ದಿವಸಕ್ಕೆ 20 ರೂಪಾಯಿ 30 ರೂಪಾಯಿ ಅಂತ ಕಲೆಕ್ಷನ್ ಮಾಡುವಂಥ ಒಂದು ಮಾಫಿಯಾ ಇದೆ. ಈ ಮಹಾನಗರ ಪಾಲಿಕೆಯವರು ಈ ಥರ ಅಪರೂಪಕ್ಕೊಂದ್ಸಲ ಈ ಥರ ಸರ್ವೆ ಮಾಡೋ ಬದಲು ಇದನ್ನ ಒಂದು ಶಿಸ್ತಾಗಿ ಏನಾದರೂ ಮಾಡಿದ್ರೆ ಆ ವ್ಯಾಪಾರಿಗಳು ಒಳ್ಳೇದಲ್ವ? ಯಾಕಂತಂದ್ರೆ ಅವರ ಹೊಟ್ಟೆಪಾಡು ಅಲ್ವಾ ಅದು? ಅವರ ಹೊಟ್ಟೆಪಾಡು, ಅದಕ್ಕೆ ಹೇಳಿದಲ್ಲ ನಾವು, ಆ ಬೀದಿ ಬದಿ ವ್ಯಾಪಾರ ವಲಯ ಇದೆಲ್ಲ, ಹೌದು, ನೀವು ಅಲ್ಲಿಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ. ಅದ್ರದ್ದು ಅಂದ್ರೆ ಫೀಸ್ ಎಲ್ಲ ಜಾಸ್ತಿ ಇರ್ಬೋದಾ? ಮೋಸ್ಟ್ಲಿ ಇಲ್ಲ, ಅದು ಫ್ರೀ. ಅದು ಅಲ್ಲಿ ಫ್ರೀ ಇರೋದು. ಅಲ್ಲಿ ಬಾಡಿಗೆಗೆ ಅಂತ ಹೇಳಿ ಕೆಲವು ಅಂಗಡಿಗಳಿವೆ, ಇಲ್ಲ ಅಂತ ಇಲ್ಲ. ಮಹಾನಗರ ಇದು ಸೆಂಟ್ರಲ್ ಮಾರ್ಕೆಟ್ನಿಂದ ಅದನ್ನು ಹೊಡೆದಾಗ ಅಲ್ಲಿ ಇದ್ದಂತಹ ಕೆಲವು ಅಂಗಡಿಯವರಿಗೆ ಅಲ್ಲಿ ಅಂಗಡಿ ಕೊಟ್ಟಿದ್ದಾರೆ, ಅವರಿಗೆ ಬಾಡಿಗೆ ಇದೆ. ಈ ಬೀದಿ ಬದಿ ವ್ಯಾಪಾರಿ ವಲಯ ಅಂತ ಏನು ಮಾಡಿದ್ದಾರೆ ಅವರಿಗೆ ಬಾಡಿಗೆ ಇಲ್ಲ, ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ. ಮೂಲಭೂತ ಸೌಕರ್ಯ ಅಂತ ಶೌಚಾಲಯ ಕೊಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಮಾಡಬೇಕು, ಅದೆಲ್ಲ ಮಾಡಿದ್ರು ಸಹ ಅವರು ಹೋಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಗಿರಾಕಿಗಳು ಹೋಗ್ತಾ ಇಲ್ಲ. ಅಂದ್ರೆ ಇವರಲ್ಲಿ ಹೋಗದೇನೆ ಅವ್ರು ಬರಲ್ಲ ಅಂತ ಇವರೇ ಅಸ್ಯೂಮ್ ಮಾಡ್ಕೊಂಡ್ರೆ ಏನು ಅಲ್ವಾ? ಹೌದಾ? ಯಾಕಂದ್ರೆ ಅವರಿಗೆ ಅಲ್ಲಿಗಿಂತ ಇಲ್ಲಿ ಅನುಕೂಲ ಜಾಸ್ತಿ, ರಸ್ತೆ ಬದಿಯಲ್ಲಿ ವ್ಯಾಪಾರ ಜಾಸ್ತಿ, ಇದ್ದಂಗೆ ತಗೊಂಡ್ಬಿಡ್ತಾರಲ್ವಾ? ಹೋಗ್ತಾ ಇದ್ದಂಗೆ. ಇಲ್ಲದೆ ನಿಮಗೆ ನೀವು ಹೋಗುವಾಗ ಕಣ್ಣಂಚಿಗೆ ಒಂದು ಕಲರ್ ಇದು ಬಟ್ಟೆ ಕಂಡಿತ್ತು ಅಂತ ಇಟ್ಕೊಳ್ಳಿ, ಖುಷಿ ಆಯ್ತು. ಎಷ್ಟು? ಒಂದು 20 ರೂಪಾಯಿ, ಅದು 20 ರೂಪಾಯಿ ಅಲ್ಲ ಅಂತೇಳಿ ತಗೊಂಡು ಬರ್ತೇವೆ. ಅದು ಎಷ್ಟು ಉಪಯೋಗಕ್ಕೆ ಬರ್ತದೆ ಇಲ್ಲೋ ಅಂತ ಪ್ರಶ್ನೆ ಬೇರೆ. ಆ ರೀತಿಯ ವ್ಯಾಪಾರಕ್ಕಾಗಿಯೇ ಬೀದಿ ಬದಿ ವ್ಯಾಪಾರಗಳು ಇರೋದು. ನಿಮಗೆ ಒಂದು ಬಟ್ಟೆ ಬೇಕು ಅಂತ ಹೇಳುವಾಗ ನೀವು ಬ್ರ್ಯಾಂಡೆಡ್ ಶಾಪಿಗೆ ಹೋಗ್ತೀರಿ, ಒಂದು ಹೋಲ್ಸೇಲ್ ಇದಕ್ಕೆ ಹೋಗ್ತೀರಿ, ಇಲ್ಲ ಬ್ರ್ಯಾಂಡೆಡ್ ಶಾಪಿಗೆ ಹೋಗ್ತೀರಿ, ಎಲ್ಲಿಗಾದ್ರೂ ಹೋಗ್ತೀರಿ. ನಿಮ್ಮ ಇಲ್ಲಿ ತಗೊಳ್ಳುವುದು ಇಂಥದ್ದೇ, ಅತ್ಯಂತ ಕಡಿಮೆ ದರದ್ದು ಮತ್ತು ಕಡಿಮೆ ಬಾಳಿಕೆಯ ಸೊತ್ತುಗಳು. ನೀವು ಒಂದು ಈ ಬ್ಯಾಟ್ರಿ ನಿಮಗೆ ಎಲ್ಲೆಲ್ಲಿಗೆ ಸಿಗ್ತದೆ ಅಂತೇಳಿ ರೋಡ್ ಸೈಡಲ್ಲಿ ಪೆನ್ ಡ್ರೈವ್ ಇಂಥ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು, ಇಯರ್ಫೋನ್ಸ್ ಇದೆಲ್ಲ ಸಿಗುತ್ತೆ. ಸಾಮಾನ್ಯವಾಗಿ ನಿಮಗೆ ದುಬೈ ಬಜಾರ್ನಲ್ಲಿ ಸಿಕ್ಕುವಂಥ ವಸ್ತುಗಳು ಎಲ್ಲವೂ ಬೀದಿ ಬದಿಯಲ್ಲಿ ಸಿಗುತ್ತೆ. ಅದರಿಂದಾಗಿ ಅದಕ್ಕೆಲ್ಲ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದರಿಂದಾಗಿ ಅಂಥವರೇ ಇವರ ಟಾರ್ಗೆಟ್ಗಳು. ಆದ್ದರಿಂದಾಗ ಅವರು ಅಂಥ ಪ್ಲೇಸನ್ನೇ ಆಯ್ಕೆ ಮಾಡಿಕೊಂಡಿರೋದು. ಆದರೆ ಅವರಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಎನ್ನುವಂಥ ಕಲ್ಪನೆ ಇಲ್ಲ ಅವರಿಗೆ. ಈ ಕಂಪ್ಲೇಂಟ್ ಬರೋದು ಯಾಕೆ? ಇನ್ನೊಬ್ಬರಿಗೆ ತೊಂದರೆ ಆದಾಗ ಮಾತ್ರ. ಇನ್ನೊಬ್ಬರಿಗೆ ತೊಂದರೆ ಆದಾಗ ಕಂಪ್ಲೇಂಟ್ ಬರೋದು. ಇಲ್ಲಂತ ತೊಂದರೆ ಇಲ್ಲ ಅಂತಾದರೆ ಅವರೇ ಇವರ ಸಹಾಯಕ್ಕೆ ನಿಲ್ತಾರೆ. ಇರಲಿ ಪಾಪ ಬದುಕೊಳ್ಳಿ ಅಂತೇಳಿ. ಒಂದು ಅಂಗಡಿಯ ಬಾಗಿಲಲ್ಲಿ ಒಬ್ಬ ಅವರಿಗೆ ಅಡಚಣೆ ಉಂಟು ಮಾಡಿ ಒಂದು ವ್ಯಾಪಾರ ಮಾಡ್ತಾನೆ ಅಂದರೆ ಅಂಗಡಿಯವನು ಏನು ಮಾಡ್ತಾನೆ? ಅಂಗಡಿಯವ ಅವನನ್ನು ಎಬ್ಬಿಸ್ಲಿಕ್ಕೆ ಹೋದರೆ ಅವರವರಿಗೆ ಪರಸ್ಪರ ಘರ್ಷಣೆ ಆಗುತ್ತೆ. ಪೊಲೀಸರ ಹತ್ರ ಹೋದರೆ ಅವರು ಹೇಳ್ತಾರೆ ನೀವು ಮಹಾನಗರ ಪಾಲಿಕೆಗೆ ಕಂಪ್ಲೇಂಟ್ ಮಾಡಿದ್ರು. ಮಹಾನಗರ ಪಾಲಿಕೆಗೆ ಕಂಪ್ಲೇಂಟ್ ಮಾಡಿದರೆ ಮಹಾನಗರ ಪಾಲಿಕೆ ಒಂದು ಅಲ್ಲಿ ನೋಟಿಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರ ಒಳಗೆ ಘರ್ಷಣೆ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಅವರ ಹತ್ರ ಮಾತನಾಡಿ ನಾನು ಆ ಸೈಡಲ್ಲಿ ನಿಮ್ಗೆ ತೊಂದರೆ ಆಗದ ಹಾಗೆ ವ್ಯಾಪಾರ ಮಾಡ್ತೇನೆ ಅಂತ ಹೇಳಿದರೆ ಅವ್ರು ಬೇಡ ಅಂತ ಹೇಳೋದಿಲ್ಲ. ಯಾರೋ ಹೊಟ್ಟೆಪಾಡು ಎಲ್ಲಿಂದಲೂ ಬಂದವರು ಅಂತ ಹೇಳಿ. ಮತ್ತೊಂದು ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಇವರು ಯಾರು ಇಲ್ಲಿಯ ಲೋಕಲ್ ಇಡಲ್ಲ, ಸ್ಥಳೀಯರಲ್ಲವೇ ಅಲ್ಲ, ಇವರು ಹೊರಗಿನಿಂದಲೇ ಬಂದವರು. ಹೆಚ್ಚಾಗಿ ಕಾಸರಗೋಡು ಕಡೆಯಿಂದ ಬಂದವರು ಮತ್ತು ಉತ್ತರ ಕರ್ನಾಟಕ ಕಡೆಯಿಂದ ಬಂದವರು ಇದ್ದಾರೆ. ಲೋಕಲ್ ಐಡಿಗಳು ಇಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದಿಲ್ಲ. ಅದರಿಂದ ಇವರೆಲ್ಲ ಹೊರಗಿರೋರು. ಆದ್ದರಿಂದ ಅವರಿಗೆ ಬಾಧ್ಯತೆಗಳು ಕಡಿಮೆ. ಇಂದು ಈ ಊರು ನಾಳೆ ಮುಂದವರು ಆ ರೀತಿಯಾಗಿ ಇರೋದು. ನಾಳೆನ ಆಲೋಚನೆ ಇಲ್ಲ. ಅದರಿಂದಾಗಿ ಅವರು ಆ ರೀತಿಯಾಗಿ ಮಾಡ್ತಾರೆ. ಇದಕ್ಕೆ ಬೇಕಾಗಿ ಮಹಾನಗರ ಪಾಲಿಕೆಯವರು ಇಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಈಗ ಇವತ್ತು ಕಾರ್ಯಾಚರಣೆ ನಡೀಬೋದು, ನಾಳೆಯೂ ನಡೀಬೋದು. ಆದರೆ ಅವರು ನಾಡ್ದು ಪುನಃ ನಿನ್ನೆ ಕಾರ್ಯಾಚರಣೆ ನಡೆದ ಪ್ಲೇಸಿಗೆ ಬಂದರೆ ಪುನಃ ಅಷ್ಟೇ ವ್ಯಾಪಾರಿಗಳು ಇರ್ತಾರೆ.
ಇದು ಅವ್ರಿಗೆ ಒಂಥರ ಏನು ಅಸಡ್ಡೆ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ನಿತ್ಯ ಕರ್ಮ ಅಂತ ಹೇಳಿ ಗೊತ್ತುಂಟು ಅವ್ರು ಇಲ್ಲಿ ಇವತ್ತು ಮಾಡ್ತಾರೆ, ನಾಳೆ ಹೋಗ್ತಾರೆ, ನಾಳೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಕೂತ್ಕೊಳ್ತಾರೆ. ಅಷ್ಟೇ. ಆಯ್ತಾ, ಅವರಿಗೊಮ್ಮೆ ನಷ್ಟ ಆದರೆ ಒಂದು 3-4 ಸಾವಿರ 5,000 ರೂಪಾಯಿ ಅಷ್ಟು ನಷ್ಟ ಆಗತ್ತೆ. ಆಗುದಿಲ್ಲ ಅಂತ ಹೇಳಿ ಹೌದು ಆಗುತ್ತೆ. ಪುನಃ ಸುತ್ತುಗಳನ್ನೆಲ್ಲ ಇದು ಮಾಡಬೇಕು, ಹೌದು. ಯಾಕಂದ್ರೆ ಅದು ಡ್ಯಾಮೇಜ್ ಆಗಿರ್ತದೆ. ಅದನ್ನು ಹೋಗಿ ಮಹಾನಗರ ಪಾಲಿಕೆಯಲ್ಲಿ ಫೈನ್ ಕಟ್ಟಿ ಬಿಡಿಸ್ಕೊಂಡು ಬರೋದಿಲ್ಲ ಅವರು. ಬೇರೆದೇ ತಗೋತಾರೆ, ಅವ್ರು ಬೇರೆದೇ ತಗೊಳ್ತಾರೆ. ತಗೊಂಡು ಅದನ್ನು ರೆಡಿ ಮಾಡಿಕೊಂಡು ಕೂತ್ಕೊಳ್ತಾರೆ. 4 ಪ್ಲಾಸ್ಟಿಕ್ ಇದನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದರಿಂದಾಗಿ ಅವರು ಅದನ್ನು ಮಾಡೋದಿಲ್ಲ. ಪುನಃ ಅದೇ ರೀತಿಯ ವ್ಯವಸ್ಥೆಗಳು ನಡೀತದೆ. ನಮಗೆ ಅವರಿಗೂ ತಿಳುವಳಿಕೆ ಕೊಡಬೇಕು. ಸಾಮಾನ್ಯವಾಗಿ ಅಧಿಕಾರಿಗಳು ಅವರಿಗೆ ತಿಳುವಳಿಕೆ ಕೊಡಬೇಕು. ನೋಡಿ, ಈ ಫುಟ್ಪಾತನ್ನು ಬಿಡಿ, ಹೌದು, ಅವಕಾಶ ಜನರಿಗೆ ಇರಲಿ. ಫುಟ್ಪಾತನ್ನು ಬಿಡಿ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಜಾಗ ಹುಡ್ಕೊಳ್ಳಿ. ನಾವು ನಿಮಗೆ ಜಾಗ ನೋಟಿಫೈ ಮಾಡಿ ಕೊಡ್ತೇವೆ, ಇಂಥ ಜಾಗದಲ್ಲಿ ಇಡಿ ಅಂತೇಳಿ. ನೀವು ಇಷ್ಟು ಹಾಲಿನ ಬೂತುಗಳಿಲ್ವಾ ಮಂಗಳೂರಲ್ಲಿ? ಇದೆಯಾ ಇಲ್ವಾ? ಇದೆ. ಮಹಾನಗರ ಪಾಲಿಕೆ ಎಲ್ಲ ಜಾಗ ಕೊಟ್ಟಿರೋದು. ನೀವು ಹೇಳಿದ ಅಲ್ಲಿ ಮಹಾನಗರ ಪಾಲಿಕೆ ಜಾಗ ಕೊಟ್ಟಿದ? ಇಲ್ಲ. KMFನವರು ಹಾಲು ಸಪ್ಲೈ ಮಾಡ್ತಾರಂತ ಅಂದರೆ ನೀವು ಮಹಾನಗರ ಪಾಲಿಕೆಗೆ ಅದು ಅರ್ಜಿ ಕೊಟ್ಟು ನೀವು ಜಾಗ ಗುರುತಿಸಿ ನೀವು ಬಿಲ್ಡಿಂಗ್ ಕಟ್ಟಬೇಕು. ಅದಕ್ಕೆ ಮಹಾನಗರ ಪಾಲಿಕೆಯವರೊಂದು ಟೆಂಪರರಿ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ನ ಆಧಾರದಲ್ಲಿ ನಿಮಗೆ ವಿದ್ಯುತ್ ಶಕ್ತಿ ಸಂಪರ್ಕ ಆಗುತ್ತೆ. KMFನವರಿಗೆ ಡೆಪಾಸಿಟ್ ಕಟ್ಟಬೇಕು, ಅವರು ಹಾಲು ಸಪ್ಲೈ ಮಾಡ್ತಾರೆ. ಇದು ವ್ಯವಸ್ಥೆ ಅಲ್ವಾ? ಜಾಗಕ್ಕೆ ರೇಟ್ ಇಲ್ಲಲ್ಲ, ಕಟ್ಟಿದಕ್ಕೆ ಮಾತ್ರ ರೇಟು. ಕರೆಕ್ಟ್. ಜಾಗಕ್ಕೆ ನೀವು ಮಹಾನಗರ ಪಾಲಿಕೆಗೆ ಎಷ್ಟು ಜಾಗದ ಸುಂಕ ಕಟ್ತೀವಿ ಅಷ್ಟು ಮಾತ್ರ ಅಲ್ವಾ? ಅದೇ ಅಲ್ಲಿರೋ ಮೊತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಆದರೆ ಅದನ್ನು ಮಹಾನಗರ ಪಾಲಿಕೆ ತಂಗಣಿ ಮಾಡ್ತದೆ. ಯಾಕಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ. ನೀವು ಆದಷ್ಟು ಬೇರೆ ಕಡೆಗೆ ನೀವು ಶಿಫ್ಟ್ ಮಾಡುವಂಥ ಸ್ಥಳಾಂತರ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಆದರೆ ಕೆಲವರಿಗೆ ಅದು ಅಪ್ಯಾಮಾನ, ಯಾಕಂದರೆ ಅಲ್ಲಿ ಬಾಡಿಗೆ ಕಡಿಮೆ, ಬಾಡಿಗೆ ಇಲ್ಲ. ವ್ಯಾಪಾರ ಸೆಟ್ ಆಗಿರ್ತದೆ ಒಂದು ಪ್ರದೇಶದಲ್ಲಿ, ಗಿರಾಕಿಗಳು ಸೆಟ್ ಆಗಿರ್ತಾರೆ. ಅದರಿಂದಾಗಿ ಅವರು ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಅಂಥವರಿಗೆ ಬೇರೆ ಬೇರೆ ರೀತಿ ಈಗ ಬೀದಿ ಬದಿ ವ್ಯಾಪಾರಿ ವಲಯ ಅಂತ ಮಾಡಿದ್ದಾರೆ. ಅಲ್ಲಿ ಎಲ್ಲ ಸೌಕರ್ಯಗಳನ್ನು ನಿಮಗೆ ಒದಗಿಸ್ಲಿಕ್ಕೆ ಆಗುವುದಿಲ್ಲ, ಆದರೂ ಸಾಮಾನ್ಯ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿಗೆ ಹೋಗುವ ಗಿರಾಕಿಗಳಿಗೂ ಅನುಕೂಲ ಆಗಬೇಕು, ಅಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೂ ಅನುಕೂಲ ಆಗಬೇಕು. ನೀವು ಬೇಕಾದರೆ ನೀವು ಆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಅಂತ ಹೇಳಿ ನೀವು ಅವರಿಗೆ ದಿನ ಬಾಡಿಗೆ ಬೇಕಾದರೆ ಫಿಕ್ಸ್ ಮಾಡಿ, ದಿನ ಬಾಡಿಗೆ ಫಿಕ್ಸ್ ಮಾಡಿ. ಅವರಿಗೆ ದಿವಸಕ್ಕೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಕಲೆಕ್ಟ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ. ಅವ್ರು ಏನು ಕೇಳ್ತಾರೆ ಅದನ್ನು ವ್ಯವಸ್ಥೆ ಮಾಡಿಕೊಡಿ, ಅವರು ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅದು ಮಾಡದೆ ನೀವು ಬೇಕಾಬಿಟ್ಟಿಯಾಗಿ ಯಾವುದೋ ಒಂದು ನಿರಾಶ್ರಿತರ ಕಾಲೋನಿಯಲ್ಲಿ ಇದು ಟೆಂಟ್ ಹಾಕಿಕೊಂಡು ಕೂತ್ಕೊಳ್ಳಿ ಮಾಡಿಕೊಟ್ರೆ ಅವರಾದರೂ ಅದಕ್ಕೆ ಒಪ್ಕೋತಾರ? ಇಲ್ಲ. ಈ ರೀತಿಯ ಪರಿಸ್ಥಿತಿಗಳು ಇರುವಂಥದ್ದು. ಅದು ಅಲ್ಲದೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಇಂಥ ಒಂದು ವೆಂಡಿಂಗ್ ಝೋನ್ ಮಾಡಬೇಕಂತ, ವ್ಯಾಪಾರಿ ವಲಯ ಮಾಡಬೇಕಂತ ಇತ್ತು. ಯಾವ ವಾರ್ಡಲ್ಲಿ ಮಾಡಿದೆ? ಕಂಟೋನ್ಮೆಂಟ್ ವಾರ್ಡ್ ಬಿಟ್ಟು ಯಾವ ವಾರ್ಡಲ್ಲೂ ಮಾಡಲಿಲ್ಲ. ಮಹಾನಗರ ಪಾಲಿಕೆಯವರು ಮಾಡ್ಬೋದಿತ್ತಲ್ಲ. ಕಳೆದ 5 ವರ್ಷದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಇತ್ತು ಅಲ್ಲ, ಸಾಕಷ್ಟು ಬಹುಮತ ಇತ್ತು. 44 ಮಂದಿ ಮೆಂಬರ್ಗಳಿತ್ತು 60 ಅಲ್ವಾ? ಯಾವ ತೀರ್ಮಾನವನ್ನು ಆ ಕೌನ್ಸಿಲ್ ತಗೊಳ್ಬೋದಿತ್ತು. ಸ್ಥಳೀಯ ಶಾಸಕರಿದ್ದರು, ಪಾರ್ಟಿದ್ದೆ, ಪಕ್ಷದ ಶಾಸಕರೇ ಇದ್ದದ್ದು. ವೇದವಾಸ್ಕ ಬರ್ತಿದ್ರು, ಭರತ್ ಶೆಟ್ಟಿ ಅವರಿದ್ದರು ಅಲ್ವಾ? ಸಂಸದರಿದ್ದರು. ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೆಲ್ಲ ಫೆಸಿಲಿಟಿಗಳು ಸ್ಥಳೀಯ ಸಂಸ್ಥೆಗಳಿಗೆ ಬರ್ತದೆ ಅದನ್ನು ಪಡ್ಕೊಂಡು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಂಸದರು ಇದ್ದರು. ಒಂದೇ ಪಾರ್ಟಿ, ಎಲ್ಲ ಕೆಳಗಿಂದ ಮೇಲಿನವರೆಗೆ ಒಂದೇ ಪಾರ್ಟಿ ಇದ್ದದ್ದು. ಅಂಥ ಒಂದು ರಾಜಕೀಯವಾದ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಅವರು ಯಾವ ಕೆಲಸವನ್ನು ಮಾಡಲಿಲ್ಲ. ಸರಿಯಾದ ರೀತಿಯಲ್ಲಿ ಸೆಂಟ್ರಲ್ ಮಾರ್ಕೆಟನ್ನು ಒಂದು ಒಡೆದು ಅಲ್ಲಿಯವರನ್ನು ಒಕ್ಕಲೆಬ್ಬಿಸಿ ಅದನ್ನು ಖಾಸಗಿ ಸಹಭಾಗದಲ್ಲಿ ಬಿಲ್ಡಿಂಗ್ ಕಟ್ಟುವಂಥ ಕೆಲಸ ಆಗಿದೆ ಹೊರತು ಸಾಧಾರಣ ಮಟ್ಟಿಗೆ ಶೇಕಡ 70% ಬಿಲ್ಡಿಂಗ್ ಕೆಲಸ ಆಗಿದೆ. ಇನ್ನೊಂದು 30% ಕೆಲಸ ಆದರೆ ಮಂಗಳೂರಿಗೆ ಒಂದು ಲ್ಯಾಂಡ್ ಮಾರ್ಕ್
ಬಿಲ್ಡಿಂಗ್ ಆಗುತ್ತೆ, ಅದು ಪ್ರಶ್ನೆ ಬೇರೆ. ಆ ರೀತಿ ಒಂದು ಬಿಲ್ಡಿಂಗ್ ಆಗುತ್ತೆ. ಅದೇ ರೀತಿ ಹಂಪನಕಟ್ಟೆಯ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್, ಅದು ಸಹ ಇಚ್ಛಾಶಕ್ತಿ ಇದ್ದಿದ್ರೆ ಅದು ಇಷ್ಟರವರೆಗೆ ಅದು ಮುಗಿಬೇಕಿತ್ತು. ಈಗಲೂ ತಳಪಾಯಕ್ಕೆ ಕಾಂಕ್ರೀಟ್ ಆಗಲಿಲ್ಲ. ವರ್ಷ ಶಿಲಾನ್ಯಾಸ ಮಾಡಿ ವರ್ಷ 3 ಕಳೀತಾ ಏನು, ಆ ರೀತಿಯಾಗಿ ಆ ಪರಿಸ್ಥಿತಿ ಇದೆ. ಒಂದು ವೇಳೆ ಆ ಬಿಲ್ಡಿಂಗು ಆದರೆ ಸುತ್ತದ ಬಿಲ್ಡಿಂಗ್ ಶಿಫ್ಟ್ ಆಗ್ತದೆ, ಪುನಃ ಆ ಬಿಲ್ಡಿಂಗ್ ಹೋಗ್ತದೆ. ಹಂಪನಕಟ್ಟೆಯ ಚಿತ್ರಣ ಬೇರೆ ಆಗ್ತದೆ. ಈ 2 ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗ್ತದೆ. ಆದರೆ ಕಳೆದ 5 ವರ್ಷದಲ್ಲಿ ಮಹಾನಗರ ಪಾಲಿಕೆಗೆ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಸಹ ಸೆಂಟ್ರಲ್ ಮಾರ್ಕೆಟ್ ಸಹ ಖಾಸಗಿ ಸಹಭಾಗಿತ್ವದ ಯೋಜನೆ. ಅಂದರೆ ಬಿಲ್ಡಿಂಗ್ ಕಟ್ಟುವುದು, ಅದನ್ನು ನಿರ್ವಹಣೆ ಮಾಡುವುದು ಎಲ್ಲ ಖಾಸಗಿ. 30 ವರ್ಷಗಳ ನಂತರ ಅವರು ಮಹಾನಗರ ಪಾಲಿಕೆಗೆ ಬಿಟ್ಟು ಕೊಡಬೇಕು. ಈಗ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ಅದು ಬಿಲ್ಡಿಂಗ್ ಬಿಟ್ಟು ಕೊಡುವಂಥ ಸಂದರ್ಭ, ಬಿಲ್ಡಿಂಗ್ ಆರಂಭವಾಗುವಂಥ ಸಂದರ್ಭದಲ್ಲಿ ಈ ಹಿಂದೆ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಅವಕಾಶ ಸಿಗ್ತದಾ ಇಲ್ವಾ ಅಂತೇಳಿ. ಯಾಕಂತ ಹೇಳಿದರೆ CMC ಆ್ಯಕ್ಟ್ನ ಪ್ರಕಾರ ನೀವು ಓನರ್ಶಿಪ್ಪಿಗೆ ಮಾರಾಟ ಮಾಡುವಾಗಿಲ್ಲ. ಖಾಸಗಿಯವರಾಗಲಿ ಮಹಾನಗರ ಪಾಲಿಕೆ ಆಗಲಿ ಓನರ್ಶಿಪ್ಪಿಗೆ ಮಾರಾಟ ಮಾಡುವಾಗಿಲ್ಲ. ನೀವು ಅದನ್ನು ಆಕ್ಷನ್ನ ಮೇಲೆ ಕೊಡಬೇಕು, ಬಾಡಿಗೆ ಆಕ್ಷನ್ನ ಮೇಲೆ. ಡೆಪಾಸಿಟ್ ಇಷ್ಟಂತ ಫಿಕ್ಸ್ಡ್ ಇರ್ತದೆ, ಡೆಪಾಸಿಟ್ ಇಷ್ಟಂತ ಸ್ಕ್ವೇರ್ ಫೀಟಿಗೆ ಫಿಕ್ಸ್ ಇರ್ತದೆ, ಬಾಡಿಗೆಗೆ ಆಕ್ಷನ್ ಇರ್ತದೆ. ಆಕ್ಷನ್ನ ಮೇಲೆ ಕೊಡಬೇಕು. ಈಗ ಹಿಂದಿನ ವ್ಯಾಪಾರ ಮಾಡುವವನು 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂತ ಹೇಳಿದರೆ, ಇನ್ನೊಬ್ಬ ಬಂದು 600 ಕೊಡ್ತಾನೆ ಅಂತ ಹೇಳಿದರೆ 600 ಕೊಡುವವನಿಗೆ ಕೊಡೋದು, ಹಿಂದಿನವನಿಗೆ ಕೊಡೋದಿಲ್ಲ. ಹಿಂದಿನವನಿಗೆ ಕೊಡಲೇಬೇಕು, ಇಷ್ಟು ಹಳೆಯ ಲೈಸೆನ್ಸ್ ಇದೆ ಅಷ್ಟು ಮಂದಿಗೆ ಕೊಡಲೇಬೇಕು ಅಂತೇಳಿ ಒಂದು ರೂಲಿಂಗ್ ಮಾಡಿದರೆ, ನಿರ್ಣಯ ಮಾಡಿದರೆ ಆಗುತ್ತೆ. ಅದು ಆಗೋದಿಲ್ಲ. ಆ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಕೈ ಎತ್ತಿ ಬಿಡ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆಗಳಿಗೆ, ನಿಮಗೆ ಕದ್ರಿ ಪಾರ್ಕ್ ಅಂತ ನಾವು ಹೇಳೋದು, ಸ್ಮಾರ್ಟ್ ಸಿಟಿಯಲ್ಲಿ ಅತ್ಯಂತ ಸುಂದರವಾಗಿ ಕದ್ರಿ ಪಾರ್ಕ್ ರಿನೋವೇಷನ್ ಆಗಿದೆ. ಭಾರಿ ಚಂದದ. ಸಮಸ್ಯೆ ಏನು ನೋಡಿ, ಅಲ್ಲಿ ಹೋದರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಸಮಸ್ಯೆ ಏನಿದೆ ಅಂತ. ಅಲ್ಲಿ ಎಲ್ಲ ಫುಟ್ಪಾತಲ್ಲೇ ಇದೆ ವ್ಯಾಪಾರಗಳು, ಎಲ್ಲ ವ್ಯಾಪಾರಗಳು ಫುಟ್ಪಾತಲ್ಲಿ ನಿಮಗೆ ಚೇರ್ ಹಾಕಿ ಕೊಟ್ಟು ಅಲ್ಲಿ ಒಂದು ಹೋಟೆಲ್ ಮಾಡುವಂಥ ಪರಿಸ್ಥಿತಿಯಲ್ಲಿದೆ. ನಿಮಗೆ ಮೂವಿಂಗ್ ವ್ಯಾಪಾರಗಳು ಬೇರೆ, ಫಿಕ್ಸೆಡ್ ವ್ಯಾಪಾರಗಳು ಬೇರೆ. ಅಲ್ಲಿ ಕಬ್ಬಿನ ಹಾಲಿನ ಇದಿರ್ಬೋದು, ಚರ್ಮುರಿಯವರು ಇರ್ಬೋದು, ಎಲ್ಲರೂ ಇದ್ದಾರೆ. ನಿಮಗೆ ಅಲ್ಲಿ ರಸ್ತೆಯಲ್ಲಿ ಎಲ್ಲವೂ ರಸ್ತೆಯಲ್ಲಿ ಜನ ಇರಬೇಕು, ನೀವು ಅಲ್ಲಿ ಫುಟ್ಪಾತಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ಆದರೆ ಅವರು ತಲತಲಾಂತರದಿಂದ ಅಲ್ಲಿ ಅದೇ ರೀತಿಯ ವ್ಯಾಪಾರ ಮಾಡ್ಕೊಂಡು ಬಂದವರು. ನೀವು ಕದ್ರಿ ಪಾರ್ಕನ್ನು ಸ್ಮಾರ್ಟ್ ಸಿಟಿ ಅಂಡರ್ನಲ್ಲಿ ರಿನೋವೇಷನ್ ಮಾಡಿದ ಮೇಲೆ ಅವರು ಬಂದವರಲ್ಲ, ಅವರು ಅದಕ್ಕಿಂತ ಮೊದಲೇ ಇದ್ದವರು. ಅವರನ್ನು ಹಿಂದೆ ಒಮ್ಮೆ ಎತ್ತಂಗಡಿ ಎಲ್ಲ ಮಾಡಲಾಗಿತ್ತು. ಆ ರೀತಿಯಾಗಿದೆ. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎತ್ತಂಗಡಿ ಮಾಡೋದು ಸಮಸ್ಯೆ ಅಲ್ಲ, ಅವರಿಗೆ ಇನ್ನೊಂದು ಅವಕಾಶ ಕಲ್ಪಿಸಬೇಕು ಮತ್ತು ಅವರನ್ನು ಮನವೊಲಿಸಬೇಕು. ದಬ್ಬಾಳಿಕೆ ಮಾಡಿದ್ರೆ ಅದು ಸರಿ ಎನಿಸುವುದಿಲ್ಲ ಅಂತ. ಇದಾಗಿತ್ತು ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ತಗೊಂಡು ಬರ್ತೀವಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.